ಜಿಲ್ಲಾಡಳಿತ ಉಡುಪಿ ನಗರದಲ್ಲಿ ಸಂಚರಿಸುವ ಎಲ್ಲ ಖಾಸಗಿ ಬಸ್ಗಳಿಗೆ ಕಡ್ಡಾಯವಾಗಿ ಫೋಲ್ಡಿಂಗ್ ಮಾದರಿಯ ಬಾಗಿಲುಗಳನ್ನು ಅಳವಡಿಸಲು ನಿಗದಿಪಡಿಸಿದ್ದು ಜೂನ್ 1ರ ಗಡುವು ಮುಗಿದು ತಿಂಗಳಿಗೂ ಹೆಚ್ಚು ಕಾಲ ಕಳೆದಿದ್ದರೂ ಹಲವು ಬಸ್ಸುಗಳು ಇನ್ನು ಈ ಸುರಕ್ಷತಾ ನಿರ್ದೇಶನವನ್ನು ಪಾಲಿಸದೆ ಸಂಚರಿಸ್ತಾ ಇರುವ ಬಸ್ಗಳಿಗೆ ಇಂದು ಪೊಲೀಸರು ದಂಡ ವಿಧಿಸಿದ್ದಾರೆ. ಜೂನ್ 1 ಅಂತಿಮ ಗಡುವು ಎಂದು ಜಿಲ್ಲಾಡಳಿತ ಸ್ಪಷ್ಟವಾಗಿ ಘೋಷಿಸಿತ್ತು. ನಿಗದಿತ ಅವಧಿಯೊಳಗೆ ಫೋಲ್ಡಿಂಗ್ ಮಾದರಿಯ ಬಾಗಿಲುಗಳನ್ನು ಅಳವಡಿಸಿದ ಬಸ್ಗಳ ಫಿಟ್ನೆಸ್ ಪ್ರಮಾಣ ಪತ್ರ ರದ್ದುಗೊಳಿಸಲಾಗುವುದು ಅಂತ ಎಚ್ಚರಿಕೆ ಕೂಡ ನೀಡಲಾಗಿತ್ತು. ಅಲ್ಲದೆ ಗಡುವಿನ ಬಳಿಕವೂ ನಿಯಮ ಉಲ್ಲಂಘಿಸಿ ಸಂಚರಿಸುವ ಬಸ್ಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳು ಘೋಷಿಸಿದರು. ಆದಾಗ್ಯೂ ಈ ಎಚ್ಚರಿಕೆಗಳ ಹೊರತಾಗಿಯೂ ಕಡ್ಡಾಯ ಫೋಲ್ಡಿಂಗ್ ಬಾಗಿಲುಗಳನ್ನು ಅಳವಡಿಸಿದ ಹಲವು ಖಾಸಗಿ ಬಸ್ಗಳು ನಗರದ ವಿವಿಧ ಮಾರ್ಗಗಳಲ್ಲಿ ಇನ್ನೂ ಸಂಚರಿಸ್ತಾ ಇವೆ. ಗಡುವು ಮುಗಿದು ತಿಂಗಳಿಗೂ ಹೆಚ್ಚು ಸಮಯ ಕಳೆದಿದ್ರೂ ಕೂಡ ಬಸ್ ಮಾಲಕರು ಇಂದಿಗೂ ಅಳವಡಿಸಿದ ಹಿನ್ನೆಲೆ ಪೊಲೀಸರು ಕೊನೆಯ ಎಚ್ಚರಿಕೆ ನೀಡಿದ್ದಾರೆ. ಇಂದು ಸುಮಾರು 15 ಬಸ್ಗಳಿಗೆ ಬಸ್ ನಿಲ್ದಾಣದಲ್ಲಿ ದಂಡ ವಿಧಿಸಿದ್ದಾರೆ. ಈ ಕುರಿತಂತೆ ಬಸ್ಗಳ ನಿರ್ವಾಹಕರು ಪ್ರತಿಕ್ರಿಯೆ ನೀಡಿ, ಉಡುಪಿ ನಗರದಲ್ಲಿ ಬಸ್ ತಂಗುದಾಣಗಳು ಅರ್ಧ ಕಿಲೋಮೀಟರ್ ಅಥವಾ ಕಿಲೋಮೀಟರ್ಗೆ ಒಂದರಂತೆ ಇವೆ. 1 ಕಿಲೋಮೀಟರ್ಗೆ ಇಳಿಯುವ ಪ್ರಯಾಣಿಕರು ಹೆಚ್ಚು ಇದ್ದಾರೆ. ಹಾಗಾಗಿ ಬಸ್ಗಳಿಗೆ ಬಾಗಿಲು ಅಳವಡಿಸಿದರೆ ತೊಂದರೆ ಉಂಟಾಗುತ್ತೆ. ಬಿಟ್ಟು ಹೋದ್ರೂ ಕಂಪ್ಲೇಂಟ್ ಮಾಡ್ತಾರೆ. ಇರುವ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ಆದರೆ ನಮ್ಮ ಸಮಸ್ಯೆಗಳನ್ನ ಕೇಳೋರು ಯಾರು? ಹಾರ್ನ್ ಹಾಕುವ ವಿಚಾರದಲ್ಲೂ ಕೇಸು ದಾಖಲಿಸಲಾಗ್ತಾ ಇದೆ. ಪ್ರಯಾಣಿಕರು ಇಲ್ಲದಿದ್ರೂ ನಾವು ಬಸ್ ಸಂಚಾರವನ್ನ ಮೊಟಕುಗೊಳಿಸದೆ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಸಮಸ್ಯೆ ಬಂದಿಸ ನಮ್ಮ ಹೊಸ ಬಸ್ಸಿಗೆ ಬರ್ನಾಗಂಡೆಲ್ಲ ಡೋರ್ ಬರ್ಪುಂಡು ಆಲ್ರೆಡಿ. ಈ ಪರ ಬಸ್ ನಾನು 1 ವರ್ಷ ಇಪ್ಪುನ ಬಸ್ ಪೂರ ಡೋರ್ ಪಾಡ್ದು ಅವು ಪಿಕಪ್ ಮಲ್ಪರೆ ಬರೋ ಆಪಿ ಓಪಿನ ಸಮಸ್ಯೆ ಆಯ್ತು. ಪಿಕಪ್ ಪೂರ ಮಲ್ತದ್ದು ನಮ್ಮ ಆ ಸಿಟಿ ಬಸ್ ಒಂಜಿ ಅರ್ಧ ಕಿಲೋಮೀಟರ್ ಒಂದು ಜನ ಕೈ ಪತ್ತುವೆ ಅವು ಡೋರ್ಗೆ ಎತ್ತದ್ದು ಡೋರ್ ಪಾಡ್ದು ಬರೋ ಆಪಿ ಓಪಿನ ಎಕ್ಸ್ಪ್ರೆಸ್ಗೆ ಸರ್ವಿಸ್ಗೆ ಹಣ ಮಲ್ಲೇಜಿ ಒಂದೊಂದು ನಿಮಿಷಕ್ಕೆ ನಮ್ಮ ಪೋಡಾಪು ಈ ಎಕ್ಸ್ಪ್ರೆಸ್ ಸಿಟಿ ಬಸ್ ಅರ್ಧ ಕಿಲೋಮೀಟರ್ ಮೂಜಿ ಸ್ಟಾಪ್ ಬರ್ಪುಂಡು ಅವೇನು ಡೋರ್ ಪಾಡ್ದು ಗೆತ್ತು ಪಿಕಪ್ ಮಲ್ತು ಬರೋ ಆಪಿ ಓಪಿನ ಬೇರೆ ಹೊಸ ಬಸ್ ಗಂಡಲ್ಲ ಓಕೆ ಮಲ್ಲೇಜಿ ಒಂದು ಪರತ್ ನಾನು ಸಿಟಿ ಟಿಪ್ಪುನ ಪೇರು 1-2 ವರ್ಷ ಐನ ಬಸ್ಸಲ್ಲಿ 1-2 ವರ್ಷ ಇಪ್ಪುನ ಬಸ್ಸಲ್ಲಿ ಐಕ್ ಪೂರ ಡೋರ್ ಪಾಡ್ದು ಆಪಿ ಓಪಿನ ಎಂಗಲ್ ಸಿಟಿ ಬಸ್ 1 ನಿಮಿಷ 2 ನಿಮಿಷ ಗ್ಯಾಪ್ ಎಂಗಲ್ ಬಸ್ ಡೋರ್ ಗೆಪ್ತ ಪಾಡಂತ ಕೂಡ ಪೋರೆ ಆಪಣೆ ಇದು ಮಣಿಪಾಲ ಪೋನಾಗ 1 ನಿಮಿಷ ಗ್ಯಾಪಲ್ಲ ಬಸ್ ಉಂಡು 2 ನಿಮಿಷ ಗ್ಯಾಪಲ್ಲ ಬಸ್ ಉಂಡು ಅಕ್ಕೂಟ ಸಿಗ್ನಲ್ ಆ ಸಿಗ್ನಲ್ ಎಂಕಲೆ ಗಂಡದೆ ಅವಳು ಪೋದು ಟೈಮ್ ಇಜ್ಜಿ ಎಂಗಲೆ 15 ನಿಮಿಷ ಇಪ್ಪುನು ಪೋದು ತಿರ್ಕೊಂಡು ಕೂಡ ಪಿರ ಬರೋಡು ಎಂಗಲೆ ಸಿಟಿ ಬಸ್ ತಗಲಿ ಮೂಜಿ ಈ ಮುಲ್ಪ 2 ಸರಿ ಮೂಜಿ ಸರಿ ಬೂನು ಸಿಗ್ನಲ್ ಎಂಚ ಬೋಪಿನ ಎಂಕಲ್ ಇದು ಅಗಲು ಆಟೋದಾಗಲು ಕಾನೂನು ಮಲ್ದೆ ಸರಿ ಅಗಲ ತಕ್ಕ ಪಾತಿರೋರು ಎಂಕಲ್ನ ಸಮಸ್ಯೆ ಏರ್ಗೇನು ಎಂಗಲ ಸಮಸ್ಯೆ ಏರ್ಗೇನು ಎಂಗಲ್ ಡೋರ್ ಪಾಡಂ ಪೋರೆ ಆಪುಂಡಾ ಇತ್ತ ದುಂಬುಡಿಂಚಿತ್ತು ಇತ್ತ ಕೇರಳ ಬರೋ ಉಂಟು ಅವು ದುಂಬುಡಿಂಚ ಜನಕ್ಕೆ ಸಟ್ ಆಯ್ತಾರೆ ಮುಳ್ತ ಜನಕ್ಕೆ ಡೋರನ್ನು ಏನಂದು ಗೊತ್ತಿ ಮುಳ್ಳು ಫುಟ್ಬೋರ್ಡ್ ಮಿತ್ತಾರೆ ಆಪುಜಿ ಮಗಲಿ ಆಪಿನ ಊರ ಅಗಲ ತಕ್ಕ ಅಗಲ ಎಂಚ ಮಂಟೆಲ್ಲ ಬರ್ಕೊಂಡು ಅಂಚಾಗ ಮಲ್ಪೇರು ಎಂಕಲ್ಲೆ ಮುಲ್ಪ ಅವು ಸಮಸ್ಯೆ ಏರನ್ನು ಗೊತ್ತಾಗ್ಬಿಡೆ ವಾರನ ಮಾಡ್ಪೇರು ಕೇಸ್ ಮಾಡ್ಬೇರು ಎಂಚ ಅಪ್ಪನ ಎಂಚ ಬೋಪಿನ ಅಂಕಲ್ ಕೀ ವಾರ ಮಾಡಿ ಯಾರ ಕೇನುಂಡಾ ಅದು ನಾಯಿ ಲಕ್ಕುಜ ಅದು ಸಿಟಿದಲ್ಲೇ ಸರಿ ಅವು ದುಂಬುಡಿಂಚಲ ಕಾನೂನು ಇತ್ತು ಆಂಡ ಎಂಕಲೇನು ಗೊತ್ತಾನೆ ಸುಚ್ಚಿ ಮಾಲ್ದ ವಾರನ ಸುಚ್ಚಿ ಮಾಲ್ದ ಹೈವೇಡ್ ಪೋನಾಗ ಸಿಟಿದಲ್ಲೇ ಬರ್ನಾಗ ಮೊಗಲು ಅವತ್ತು ಪೂಜೆರು ಒಟ್ಟು ವಾರನ ಪಾಡಲಿ ಕೇಸು ಸಿಟಿದಲ್ಲೇ ಮೊಗಲು ವಾರನ ಪಾಡ್ನಾಗಲೇ ಪಾಡಾಡು ಕೇಸು ಪೂರ ಕಡೆ ಉಂತ ದಾಯ ಪಾಡ್ನು ಎಂಗ್ಲಿದ್ದೆ ಸಿಟಿ ಬಸ್ ಸಿಟಿದಲ್ಲೇ ಬರ್ನಾಗ ತಾಲೂಕಾಶಲ್ಲೇ ಬರ್ನಾಗ ಎಂಗ್ಲು ಸುಚ್ಚಿ ಬಂದ್ ಮಲ್ಪ ಕೀ ವಾರ ಮಾಡಬಾರಪ್ಪ ಬ್ಯಾಟ್ರಿ ವಾರನ ಮೊಗಲು ಅವು ಇಜ್ಜಿ ಮೊಗಲು ಸುಚ್ಚಿ ಹೋಗ್ಲಿ ಸುಚ್ಚಿ ಬರೋದು ಚಕ್ ಮಲ್ಪನು ಪೋರ ವಾರನು ಅವಳೇನ ಅವು ಕೆಲವು ಲೋ ವಾರ ನೋಡಿ ಕೆಲವು ಮ್ಯೂಸಿಕ್ ಉಂಡು ಕೆಲವು ತುಂಬ ಓಲ್ಡು ಅವು ವಾರನ ಮಾಡಲ್ಲ ಅವು ಐಕ್ಲ ಕೇಸಿ ಅವು ಅರ್ಥ ಉಂಟು ಐಕೂರ